ತಮ್ಮ ಮಡಿಲಿಗೆ ಬಾಚಿಸಿಕೊಂಡಂತಹ ತಾರ ಅದು ಕೂಡ ಸೆಮಿಫೈನಲ್ ಪಂದ್ಯಾಟದಲ್ಲಿ ನೌರಾ ಎಫ್ಸಿ ತಂಡದ ಮಿಸ್ಟರ್ ಫಾಜಿಲ್ ಸೆಮಿಫೈನಲ್ ಹಂತದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ತಮ್ಮ ಮಡಿಲಿಗೆ ಬಾಚಿಕೊಂಡಿದ್ದಾರೆ. ಫಾಜಿಲ್ ಹೇಳಿದರು ವೇದಿಕೆಗೆ ಬರಬೇಕಾಗಿ ಜೊತೆ ತನ್ನ ತಂಡವನ್ನು ವಿಜಯ ಮಟ್ಟಿಗೆ ಏರಿಸಿದಂತಹ ಆಟಗಾರ. ಅದೇ ರೀತಿ ಈಗ ನಡೆದ ಫೈನಲ್ ಹಂತದಲ್ಲಿ ಕೂಡ ಒಂದು ಪಂದ್ಯಾಕೂಟದಲ್ಲಿ ಒಳ್ಳೆಯ ಕ್ರೀಡಾಪಟುವನ್ನು ತೋರಿಸಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿ ಹೊರಹೊಮ್ಮಿದಂತಹ ಆಟಗಾರ ಫಿನಿಷರ್ಸ್ ಎಫ್ಸಿ ತಂಡದ ಸಾಹಿಲ್ ಇವರಿಗೆ ನಿತಿನ್ ಮ್ಯಾಂಗ್ಳೂರ್ ಇವರು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಕ್ರೀಡಾಪಟುವನ್ನು ತೋರಿಸಿ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ನೀಡಿದಂತಹ ಆಟಗಾರ. ಸ್ವಲ್ಪ ಮೊಮೆಂಟ್ ವಿತರಣೆ ಕೂಡ ಇದೆ. ಈ ಒಂದು ಪರಿಸರದಲ್ಲಿ ಉಲ್ಲಾಲ ಉಚ್ಚಿಲ ಪರಿಸರದಲ್ಲಿ ಮ್ಯಾಂಗ್ಳೂರ್ ಕಡೆಯಿಂದ ಉಲ್ಲಾಲ ಉಚ್ಚಿಲೆಲ್ಲ ಸೇರಿ ಒಂದು ಅತ್ಯುತ್ತಮವಾದ ಹೆಸರನ್ನು ಪಡೆದಂತಹ ಆಟಗಾರ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ನಮ್ಮೊಂದು ಊರಿಗೆ ಹೆಸರನ್ನು ತಂದಂತಹ ಆಟಗಾರ ಮಿಸ್ಟರ್ HW ಪರವಾಗಿ ಆಡಿದಂತಹ ಆಟಗಾರ ಮಿಸ್ಟರ್ ಸರಫುದ್ದೀನ್ ಕೊಮರಂಗಲ ಇವರಿಗೆ ಒಂದು ಚಿಕ್ಕದಾದ ಸ್ಮರಣಿಕೆಯನ್ನು FC ಗ್ಯಾಲಕ್ಸಿ ಪರವಾಗಿ ನೀಡ್ತಾ ಇದ್ದಾರೆ. ಇದನ್ನು ಸ್ವೀಕರಿಸಲು ಸರಫುದ್ದೀನ್ ರವರು ಸ್ಟೇಜ್ಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅವರಿಗೆ ಮೈದೀನ್ ಬಾವರ್ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಂಬಲದಂತೆಲ್ಲ ಹೇಳ್ಬೋದು. ಯಾವುದೇ ಅಡಚಣೆಯಿಲ್ಲದೆ ನಿನ್ನೆ ರಾತ್ರಿಯಿಂದ ಆರಂಭಿಸಿದ ಪಂದ್ಯಾಟ ಇದೀಗ ಮುಕ್ತಾಯಗೊಳ್ಳುವಲ್ಲಿ ತಾಳ್ಮೆಯನ್ನು ವಹಿಸಿ ನಮ್ಮೊಂದಿಗೆ ಸಹಕರಿಸಿದಂತಹ ತೀರ್ಪುಗಾರರು ಸಫ್ಯಾನ್ ಅದೇ ರೀತಿ ಜಾಹೀರ್ ಇವರಿಗೂ ಒಂದು FC ಗ್ಯಾಲಕ್ಸಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಚಿಕ್ಕದಾದ ಒಂದು ಸ್ಮರಣಿಕೆಯನ್ನು ಕೂಡ ನೀಡ್ತಾ ಇದ್ದೇವೆ. ತೀರ್ಪುಗಾರರಾದಂತಹ ಸಫ್ಯಾನ್ ಅದೇ ರೀತಿ ಜಾಹೀರ್ ಅವರು ಅಶ್ಫಾಕ್ ಕೊಮರಂಗಲ ಇವರನ್ನು ಕೂಡ ನಾನು ಸ್ವಾಗತ ಪೂರ್ವಕವಾಗಿ ನೇಮಕ ಮಾಡ್ತಾ ಇದ್ದೇನೆ. ಇವರಿಗೆ ಎಲ್ಲ ಅತಿಥಿ ಗಣ್ಯ ವ್ಯಕ್ತಿಗಳು ಒಂದು ಶಾಲ್ ಹೊದಿಸುವ ಮೂಲಕ ಮತ್ತೊಂದು ಮೊಮೆಂಟ ಕೊಡುವ ಮೂಲಕ ಅವರನ್ನು ಆಚರಿಸಬೇಕು. ಇದು ನಮ್ಮ ಪಂದ್ಯಾಕೂಟ, ನಮ್ಮ ಊರಿನ ಪಂದ್ಯಾಕೂಟವಾಗಿರುತ್ತದೆ. ನಮ್ಮೊಂದಿಗೆ ಸಹಕರಿಸಿ. ಎಲ್ಲರನ್ನು ಕೂಡ ಕೇಳಿಕೊಳ್ತಾ ಇದ್ದಾರೆ. ಇನ್ನು ಕೂಡ ತಮ್ಮ ಸಹಾಯಸ್ಥ ಬೆಂಬಲವನ್ನು ನಮಗೆ ಇನ್ನೂ ಕೂಡ ಪ್ರತಿಫಲ ತಮ್ಮನ್ನು ವಿನಂತಿ ಮಾಡ್ತಾ ಇದ್ದೇವೆ. ಓಟ್ ಆಫ್ ಚಾನ್ಸ್ ಅವರಿಗೆ ಇನ್ನು ಸರ್ವಶ್ರೇಷ್ಠ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಚಾಂಪಿಯನ್ಸ್ ಆಟಗಾರ ಮಿಸ್ಟರ್ ಅಫ್ರಾನ್ ಎಷ್ಟು ಸ್ವರ್ಗರಾಗಿ ಹೊರಹೊಮ್ಮಿದಂತಹ ಆಟಗಾರ ಫೈನಲ್ ಹೊರಗೆ ತನ್ನ ಅನುಭವಿ ಆಟಗಾರಿಕೆಯನ್ನು ತೋರಿದಂತಹ ಆಟಗಾರ ಮಿಸ್ಟರ್ ಫೈಸಲ್. ಇವರಿಗೆ ಅಶ್ಫಾಕ್ ಅವರ ಪ್ರಶಸ್ತಿಯನ್ನು ಗೌರವಿಸಲು ಕೇಳಿಕೊಳ್ತಾ ಇದ್ದೇನೆ. ಆಟಗಾರ ಪ್ಲೇಯರ್ ಆಫ್ ದಿ ಟೂರ್ನಮೆಂಟ್ ಮಿಸ್ಟರ್ ಚಾಂಪಿಯನ್ ಆಗಿ ಹೊರಹೊಮ್ಮುವಂತಹ ತಂಡ ಮಿಸ್ಟರ್ ಮುಆಜ್ ಟೀಮ್ ಇವರು ಸ್ಟೇಜ್ಗೆ ಹೋಗಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಇದನ್ನು ಮಕ್ಕಳ ಸೋಮಾಸಿನಲ್ಲಿ ಪ್ರಥಮ ಚಾಂಪಿಯನ್ ಆಗಿ ಹೊರಹೊಮ್ಮುವಂತಹ ತಂಡ ಆಗಿದ್ದೇವೆ. ಅಭಿನಂದನೆಗಳ ತದನಂತರ ಎಲ್ಲರೂ ವೇದಿಕೆಗೆ ಬರಬೇಕು. ರನ್ನರ್ಸ್ ನೌರಾ FC ಗಮನಗಳ ತಂಡ ಆಟಗಾರರು
55,000 ಫಿನಿಷರ್ಸ್ ಮಡಿಲಿಗೆ ಬಾಚಿಕೊಂಡಿದೆ. ಇದೀಗ ಮತ್ತೊಮ್ಮೆ ಪ್ರಶಸ್ತಿ ವಿತರಣೆ ಕೂಡ ನಡೀತಾ ಇದೆ. ಇದೀಗ ಪ್ರಶಸ್ತಿ ವಿತರಣೆ ಚಾಂಪಿಯನ್ ಬಂದಿಲ್ಲ ಚೆನ್ನಾರೆ ಬಲ್ಲ ಬಟ್ಟಿರ್ನಿ ನೋಡ್ತಾರೆ ಫಿನಿಷರ್ಸ್ಗಾಗಿ ಹೇಳಿದಂತಹ ಒಂದು